ಕಾಪು ಪುರಸಭೆಗೂ ಜನಸ್ನೇಹಿ ಆಡಳಿತಕ್ಕೆ ಪೂರಕವಾಗುವ ಪ್ರಣಾಳಿಕೆ ಬಿಡುಗಡೆಗೊಳಿಸಿ ನೀಡಿದ ಭರವಸೆಯನ್ನು ಹಂತವಾಗಿ ಈಡೇರಿಸಲಾಗುವುದು ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದರು. ಅವರು ಕಾಪು ಪುರಸಭೆ ಚುನಾವಣೆಯ 2021ರ ಬಿಜೆಪಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆಗೊಳಿಸಿ ಮಾತನಾಡಿ, ಪುರಸಭೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ನವನಿರ್ಮಾಣ ಸಂಕಲ್ಪದೊಂದಿಗೆ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಅನುದಾನ ತರಿಸಿಕೊಂಡು ಕಾಪು ಶಾಸಕರ ನೇತೃತ್ವದಲ್ಲಿ ಸಮಗ್ರ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗುವುದು ಹಾಗೂ ಬಿಜೆಪಿ ಈ ಬಾರಿಯ 17ಕ್ಕೂ ಅಧಿಕ ಸ್ಥಾನಗಳಲ್ಲಿ ಕಾಪು ಪುರಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿದೆ ಎಂದರು. ನೀಡಿ ಇವತ್ತು ಮೋದಿ ಅವರಂತ ಬಸವರಾಜ ಬೊಮ್ಮಾಯಿ ಅವರಂತ ಸರ್ಕಾರ ಇರುವಂತ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಕಾಪುವಿನ ಪುರಸಭೆಗೆ ನಾವು ಸಾಕಷ್ಟು ಅನುದಾನವನ್ನು ತರಕ್ಕೆ ಸಾಧ್ಯ ಇದೆ. ಖಂಡಿತವಾಗಿ ನಮ್ಮ MLA ಅವರು ನಾವು ಎಲ್ಲರೂ ಸೇರಿ ಈಗಾಗಲೇ ಸುಮಾರು 8 ಕೋಟಿ ರೂಪಾಯಿಯ ಪ್ರಾಮಿಸ್ ಈ ಒಂದು ಕಾಪು ಪುರಸಭೆಗೆ ಕೊಡುವಂಥದ್ದಾಗಿದೆ. ಅದರಲ್ಲಿ ಬೇರೆ ಬೇರೆ ಭಾಗದ ಕಾಮಗಾರಿಗಳನ್ನು ಈಗಾಗಲೇ ಗುರುತಿಸಲಾಗಿದೆ. ಈ ಒಂದು ಹಲವಾರು ಕಾಮಗಾರಿಗಳ ಬಗ್ಗೆ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಏನು ಮಾಡಿದ್ದೀವಿ ಮತ್ತು ಏನು ಮಾಡುವವರಿದ್ದೀವಿ. ಈ ಪ್ರಣಾಳಿಕೆಯಲ್ಲಿ ನಾವು ತಿಳಿಸಿದ್ದೀವಿ. ಈ ಪ್ರಣಾಳಿಕೆಗೆ ನಾವು ಬದ್ಧರು. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ